ಕನಿಷ್ಠ ವೇತನ 24,000ಕ್ಕೆ ಹೆಚ್ಚಿಸಬೇಕು. ಎನ್ಆರ್ಸಿ ಸಿಎಎ ಸ್ಥಗಿತಗೊಳಿಸಬೇಕು. 44 ಕಾರ್ಮಿಕ ಕಾಯ್ದೆಗಳನ್ನು ವಿಲೀನಗೊಳಿಸಿ ಮಸೂದೆ ಮಂಡಿಸುವುದನ್ನು ಕೈಬಿಡಬೇಕು. ಬ್ಯಾಂಕ್ಗಳ ಖಾಸಗೀಕರಣ ನಿಲ್ಲಿಸಬೇಕು. ಹೀಗೆ ಹಲವಾರು ಬೇಡಿಕೆಯನ್ನು ಮುಂದಿಟ್ಟು ವಿವಿಧ ಕಾರ್ಮಿಕ ಸಂಘಟನೆಗಳು ನೀಡಿರುವ ದೇಶವ್ಯಾಪಿ ಬಂದ್ಗೆ ಉಡುಪಿಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬಂದ್ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳ ಸೇವೆ ಎಂದಿನಂತೆ ಇತ್ತು. ನಿನ್ನೆಯೇ ಬಂದ್ಗೆ ಬೆಂಬಲ ಇಲ್ಲ ಎಂದು ಖಾಸಗಿ ಬಸ್ಗಳ ಮಾಲಕರ ಸಂಘ ತಿಳಿಸಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ಸಿಟಿ ಹಾಗೂ ಎಕ್ಸ್‌ಪ್ರೆಸ್ ಬಸ್ಗಳ ಓಡಾಟ ಎಂದಿನಂತೆ ಇತ್ತು. ಅದರ ಜೊತೆಗೆ ಸರ್ಕಾರಿ ಬಸ್ಗಳು ಸಹ ನಿರಾತಂಕವಾಗಿ ಓಡಾಡಿದವು. ಆಟೋ, ಟ್ಯಾಕ್ಸಿ ಸೇರಿದಂತೆ ಸಾರ್ವಜನಿಕ ಸೇವೆಗಳಿಗೆ ಅಡಚಣೆಯಾಗಲಿಲ್ಲ. ಶಾಲಾ ಕಾಲೇಜುಗಳು, ಸರ್ಕಾರಿ ಕಚೇರಿಗಳು, ಬ್ಯಾಂಕ್ಗಳು ಎಂದಿನಂತೆ ಕಾರ್ಯನಿರ್ವಹಿಸಿದವು. ದೇಶವ್ಯಾಪಿ ಮುಷ್ಕರ ಹಿನ್ನೆಲೆಯಲ್ಲಿ ವಿವಿಧ ಕಾರ್ಮಿಕ ಸಂಘಟನೆಗಳು ಪ್ರತಿಭಟನಾ ಮೆರವಣಿಗೆ ನಡೆಸಿದವು. ನಗರದ ಬೋರ್ಡ್ ಹೈಸ್ಕೂಲ್ ಆವರಣದಿಂದ ಆರಂಭವಾದ ಮೆರವಣಿಗೆ ಅಜ್ಜರಕಾಡು ಹುತಾತ್ಮರ ವೇದಿಕೆ ತನಕ ನಡೆಯಿತು. ದೇಶದ ಎಲ್ಲ ನಾಗರಿಕರಿಗೂ ಪೆನ್ಷನ್ ನೀಡಬೇಕು, ಕನಿಷ್ಠ ವೇತನ ಹೆಚ್ಚಳ ಮಾಡಬೇಕು, ರಾಷ್ಟ್ರೀಯ ಹೆದ್ದಾರಿ ಮರಳು ನಿವೇಶನ ಮೊದಲಾದ ಸಮಸ್ಯೆಗಳನ್ನು ಬಗೆಹರಿಸಬೇಕೆಂದು ಕಾರ್ಮಿಕ ಸಂಘಟನೆಗಳ ಮುಖಂಡರು ಆಗ್ರಹಿಸಿದರು. ಕೇಂದ್ರ ಕಾರ್ಮಿಕ ಸಂಘಟನೆಗಳು ಇಡೀ ದೇಶದಲ್ಲಿ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ಕೊಟ್ಟ ಪ್ರಕಾರ ಮುಷ್ಕರ ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಈ ಮುಷ್ಕರಕ್ಕೆ ಜನಸಾಮಾನ್ಯರ, ರೈತರ, ಕೃಷಿ ಕೂಲಿಗಾರರ ಬೆಂಬಲ ಇದೆ. ಇಡೀ ರಾಷ್ಟ್ರದ ಕಾರ್ಮಿಕ ವರ್ಗಕ್ಕೆ ವೇತನ ಹೆಚ್ಚು ಮಾಡಬೇಕು. ತಿಂಗಳಿಗೆ 21,000, 10,000 ಪಿಂಚಣಿ ಹೆಚ್ಚು ಮಾಡಬೇಕಂತ ನಮ್ಮ ಮುಖ್ಯ ಬೇಡಿಕೆ. ಇನ್ನು ಮುಚ್ಚಿದ ಕೈಗಾರಿಕೆಗಳನ್ನು ತೆರೀಬೇಕು. ಕೈಗಾರಿಕೆಗಳಲ್ಲಿ ಕಾನೂನುಬದ್ಧ ಸೌಲಭ್ಯಗಳು ಸಿಗಬೇಕು. ಎಲ್ಲರನ್ನ ಕಾಯಂಗೊಳಿಸುವಂಥ ಕೆಲಸ, ಉದ್ಯೋಗ ಕಾಯಂಗೊಳಿಸುವಂಥ ಒಂದು ಬಹಳ ಮುಖ್ಯವಾದ ಕೆಲಸ ಆಗಬೇಕಾಗಿದೆ. ಇನ್ನು ಗುತ್ತೆ ಪದ್ಧತಿಯನ್ನು ರದ್ದತಿ ಮಾಡಬೇಕು. ಸಣ್ಣ ಪುಟ್ಟ ಕೈಗಾರಿಕೆಗಳಲ್ಲಿ ಅಲ್ಲಿರುವಂಥ ಕಾರ್ಮಿಕರ ವಿವಾದವನ್ನು ಇತ್ಯರ್ಥ ಮಾಡಬೇಕು. ಉದ್ಯೋಗ ಅವಕಾಶವನ್ನು ಹೆಚ್ಚು ಮಾಡುವಂಥ ಅಭಿವೃದ್ಧಿ ಹೆಚ್ಚಾಗುವ ರೀತಿಯ ಒಂದು ಪರಿಸ್ಥಿತಿ ಕೇಂದ್ರ ಸರ್ಕಾರ ಮಾಡಬೇಕು. ಇನ್ನು ನಮ್ಮ ಜಿಲ್ಲೆ, ನಮ್ಮ ರಾಜ್ಯದಲ್ಲಿ ಮುಖ್ಯವಾಗಿ ಮರಳು ಸಮಸ್ಯೆ ಇದೆ, ಅದನ್ನು ಇತ್ಯರ್ಥ ಮಾಡಬೇಕು. ಸಣ್ಣ ಸಣ್ಣ ಕೈಗಾರಿಕೆಗಳಲ್ಲಿ ಸಮಸ್ಯೆಗಳಿದ್ದದ್ದನ್ನು ಅದನ್ನು ಇತ್ಯರ್ಥ ಮಾಡಿ ಹಂಚು, ಬೀಡಿ ಇಂಥ ಕಾರ್ಮಿಕರಿಗೆ ಉದ್ಯೋಗದ ಭದ್ರತೆಯನ್ನು ಮಾಡಬೇಕಂತ ನಮ್ಮ ಮುಖ್ಯ